ಮಂಗಳೂರು ಮಹಾನಗರ ಪಾಲಿಕೆಯ ಅತ್ತಾವರದ 55ನೇ ವಾರ್ಡ್ನ 6ನೇ ಅಡ್ಡ ರಸ್ತೆಯಲ್ಲಿರುವ ರಾಜಕಾಲುವೆಯ ಎರಡು ಬದಿಯಲ್ಲಿರುವ ಕಾಂಕ್ರೀಟ್ ರಸ್ತೆ ಹಾಗೂ ಜನವಸತಿ ಕಟ್ಟಡವಾದ ಗ್ರೀನ್ ಫೀಲ್ಡ್ ಅಪಾರ್ಟ್ಮೆಂಟ್ ತಡೆಗೋಡೆ ಕುಸಿಯುವ ಹಂತದಲ್ಲಿದ್ದು ಕೂಡಲೇ ದುರಸ್ತಿ ಕಾರ್ಯ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಗರದಲ್ಲಿ ಕೆಲವು ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ರಾಜಕಾಲುವೆಯಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿ ರಾಜಕಾಲುವೆಯ ಎಡ ಹಾಗೂ ಬಲಭಾಗಗಳಲ್ಲಿರುವ ರಸ್ತೆ ಹಾಗೂ ಜನವಸತಿ ಕಟ್ಟಡವಾದ ಗ್ರೀನ್ ಫೀಲ್ಡ್ ಅಪಾರ್ಟ್ಮೆಂಟ್ನ ತಡೆಗೋಡೆ ಅಪಾಯದ ಅಂಚಿನಲ್ಲಿದೆ, ಕುಸಿಯುವ ಭೀತಿಯಲ್ಲಿಯೂ ಇದೆ. 2021ರ ಮೇ ತಿಂಗಳಲ್ಲಿ ರಾಜಕಾಲುವೆಯ ಹೂಳೆತ್ತುವ ಕಾಮಗಾರಿ ನಡೆದಿದ್ದು, ಇದರಿಂದ ಹೆಚ್ಚಿನ ನೀರಿನ ಕೊರೆತ ಉಂಟಾಗಿ ತಡೆಗೋಡೆಯ ಒಳ ಮತ್ತು ಹೊರಬದಿ ಬಿರುಕು ಬಿಟ್ಟಿದೆ. ತಡೆಗೋಡೆಯ ಹತ್ತಿರ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದ್ದು ಸಾರ್ವಜನಿಕರಿಗೆ ಅಪಾಯವನ್ನ ಉಂಟು ಮಾಡುವಂತಿದೆ. ಇನ್ನು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. 2021ನೇ ಮೇ ತಿಂಗಳಲ್ಲಿ ಈ ರಾಜಕಾಲುವೆಯನ್ನು ನಮ್ಮ ಗ್ರೀನ್ಫೀಲ್ಡ್ ಅಪಾರ್ಟ್ಮೆಂಟ್ ಹತ್ತಿರ ಹಾದು ಹೋಗುವ ರಾಜಕಾಲುವೆಯ ಹತ್ತಿರ ಇದು ಹೂಳೆತ್ತುವ ಕಾಮಗಾರಿ ನಡೆದಿದ್ದು, ಇದು ಜುಲೈ ತಿಂಗಳಲ್ಲಿ ಈ ಒಂದು ಭಾಗಶಃ ಒಂದು ಎಡಬದಿಯ ತಡೆಗೋಡೆಯು ಕುಸಿದು ಬಿದ್ದು ತುಂಬ ಹಾನಿ ಉಂಟಾಯಿತು. ಆದರೂ ಅವರೇನು ಒಂದು ಉಸುಕಿನ ಚೀಲ ಇಟ್ಟು ಅದಕ್ಕೆ ಒಂದು ಈ ಕಾಂಕ್ರೀಟ್ ರಸ್ತೆಗೆ ಒಂದು ರಕ್ಷಣೆಯನ್ನು ನೀಡಿದರು. ಆದರೆ ಅದರಲ್ಲಿ ಬಿದ್ದಿರುವ ಗ್ರನೈಟ್ ಕಲ್ಲು ಅಂದರೆ ಈ ಫೌಂಡೇಶನ್ ಕಲ್ಲನ್ನು ತೆಗೆಯಲಿಲ್ಲ. ಆದ್ದರಿಂದ ಏನಾಯಿತು, ನೀರಿನ ಈ ಬಾರಿಯ ಅಕಾಲಿಕ ಮಳೆಯಿಂದ ಒಳಹರಿವು ಹೆಚ್ಚಾಗಿ ಇದು ಬಾಬುಗುಡ್ಡದಿಂದ ಕೆಳಗೆ ಬರುತ್ತದೆ. ಈ ಕಡೆಗೆ ಹತ್ತಾವರ ಕಡೆಗೆ ವೈದ್ಯನಾಥ ನಗರ ಆಗಿ ರೈಲ್ವೆ ಇದರಿಂದ ಹೋಗ್ತದೆ ನೀರು. ಈ ರಾಜಕಾಲುವೆ ಭಾಗ ಏನಾಯಿತು ಅಂದರೆ ಇಲ್ಲಿ ಹೆಚ್ಚು ಒತ್ತಡ ಉಂಟಾಗಿ ನೀರಿನ ಒತ್ತಡ ಆಗಿ ಈ ನಮ್ಮ ಕಾಂಪೌಂಡು ತುಂಬ ನೀರಿನ ಕೊರತೆ ಹರಿವು ಹೆಚ್ಚಾಗಿ ಕೊರತೆ ಉಂಟಾಯಿತು. ಆದರೂ ಯಾವುದೇ ರೀತಿಯ ಆ್ಯಕ್ಷನನ್ನು ತೆಗೆದುಕೊಳ್ಳದೆ ದಿನಾಂಕ 28/8/2021ರಂದು ಜೂನಿಯರ್ ಇಂಜಿನಿಯರ್ ಭವ್ಯ ಅವರು ಬಂದು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಮಾಹಿತಿಯನ್ನು ಕಮಿಷನರ್ ಅವರಿಗೆ ನೀಡಿದ್ದಾರೆ. ಈಗಾಗಲೇ ನಮ್ಮ ಈ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಹಾದು ಹೋಗಿರ್ತಕ್ಕಂಥ ಈ ರಾಜಕಾಲುವೆ ಈಗಾಗಲೇ ಕುಸಿದು ಬಿದ್ದಿದ್ದು, ಇದರ ಬಗ್ಗೆ ಸಂಬಂಧಪಟ್ಟಂಥ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಒಂದು ಮನವಿ ಸಲ್ಲಿಸಿದ್ದೇವೆ. ಮನವಿ ಸಲ್ಲಿಸಿದ್ರು ಸಹ ಅಧಿಕಾರಿಗಳು ಬಂದು ನೋಡಿದ್ದಷ್ಟೇ ಯಾವ ಕ್ಷಣದಲ್ಲಾದರೂ ಇಲ್ಲಿಯ ನಾಗರಿಕರಿಗೆ ಅಪಾಯ ಸಂಭವಿಸಬಹುದಂಥ ಕ್ರಮ ಇದೆ. ಈಗಾಗಲೇ ನಾವು ನೋಡಿರುವ ಹಾಗೆ ಹಲವಾರು ಬೆಂಗಳೂರು ನಗರ ಇರ್ಬೋದು, ಇತರ ನಗರಗಳಲ್ಲಿ ಅಪಾರ್ಟ್ಮೆಂಟ್ಗಳು ರಾಜಕಾಲುವೆ ಪಕ್ಕದಲ್ಲಿ ಬಿದ್ದು ಹೋಗಿ ಅನೇಕ ಅವಘಡಗಳು ಸಂಭವಿಸಿರುವಂಥ ಸಂಭವವಿದೆ. ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇರ್ಬೋದು, ತಕ್ಷಣವೇ ಈ ಭಾಗಕ್ಕೆ ಸ್ಪಂದಿಸಿ ಕೂಡಲೇ ಇದೊಂದು ಕಾಮಗಾರಿಯನ್ನು ಸರಿಪಡಿಸಿ ಈ ಭಾಗದ ನಾಗರಿಕರಿಗೆ ಸಾಮಾಜಿಕ ನ್ಯಾಯ ಮತ್ತು ಅವರ ಜೀವ ರಕ್ಷಣೆ, ಹಾನಿಪಾನಿ ರಕ್ಷಣೆಯನ್ನು ಮಾಡಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತೀವಿ.